ಕಂಬಳ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಉಡುಪಿ ಕಾರ್ಕಳದ ತೆಳ್ಳಾರು ನೇಮೋಳಿ ಮಲ್ಕೆ ಬರ್ಕೆ ಮರಿಯ ತೆಳ್ಳಾರು ಮೋಡೆ ಕೋಣವು ಸಾವನ್ನಪ್ಪಿದೆ. ಕಂಬಳ ಕ್ಷೇತ್ರದಲ್ಲಿ ತೆಳ್ಳಾರು ಮೋಡೆ ಅಂತಾನೆ ಖ್ಯಾತಿ ಪಡೆದ ಈ ಕೋಣ ಕಳೆದ 2 ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿತ್ತು. ಕಂಬಳ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಉಡುಪಿಯ ಕಾರ್ಕಳದ ತೆಳ್ಳಾರು ನೇರೋಳ್ಳಿ ಪಲ್ಕೆ ಬರ್ಕೆ ಮನೆಯ ಕೋಣ ಇದು. ಕಳೆದ 2 ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡೆಯುತ್ತಿದ್ದರೂ ಔಷಧಿಗೆ ಸ್ಪಂದಿಸದೆ ಇಂದು ಸಾವನ್ನಪ್ಪಿದೆ. ಹಗ್ಗ ಹಿರಿಯ ಕಿರಿಯ ನೇಗಿಲು ಹಿರಿಯ ಕಿರಿಯ ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ಗಳಿಸಿರುವ ತೆಳ್ಳಾರು ಮೋಡೆ ಅಡ್ಡಹಲಗೆಯಲ್ಲಿ ಪ್ರತಿ ಬಾರಿಯೂ ಸರಣಿ ಪ್ರಶಸ್ತಿ ತನ್ನದಾಗಿರಿಸುವ ಮೂಲಕ ಕಂಬಳ ಕ್ಷೇತ್ರದಲ್ಲಿ ಜನಪ್ರಿಯವಾಗಿತ್ತು. ಕಾರ್ಕಳ ತೆಳ್ಳಾರು ನೇರೋಳ್ಳಿ ಪಲ್ಕೆ ಬರ್ಕೆ ಮನೆಯ ಕೋಣ ಇದಾಗಿರುವ ಮೂಲಕ ದುರ್ಗಾ ತೆಳ್ಳಾರು ಹೆಸರು ಕಂಬಳ ಕ್ಷೇತ್ರದಲ್ಲಿ ಜನಮನಗಿದ್ದಿತ್ತು. ತೆಳ್ಳಾರು ಮೋಡೆಯನ್ನು ಕೊನೆಯದಾಗಿ ನೋಡಲು ನೂರಾರು ಕಂಬಳ ಅಭಿಮಾನಿಗಳು ತೆಳ್ಳಾರು ನೇರೋಳ್ಳಿ ಪಲ್ಕೆ ಬರ್ಕೆ ಮನೆಗೆ ಆಗಮಿಸಿದ್ರು.